ಮಂಗಳೂರಿನಲ್ಲಿ ಶ್ರೀಕೃಷ್ಣ ಜನ್ಮದಿನದ ಪ್ರಯುಕ್ತ ಮೊಸರು ಕುಡಿಕೆ ಉತ್ಸವ ನಡೆಯಿತು. ಕದ್ರಿಯಲ್ಲಿ ಶ್ರೀಕೃಷ್ಣ ಜನ್ಮ ಮಹೋತ್ಸವ ಸಮಿತಿ ಆಶ್ರಯದಲ್ಲಿ ನಡೆದ ಮೊಸರು ಕುಡಿಕೆ ಉತ್ಸವದಲ್ಲಿ ಸಾವಿರಾರು ಮಂದಿ ಭಾಗಿಯಾದರು. ಕದ್ರಿ ಮಂಜುನಾಥ ದೇವಸ್ಥಾನದ ವಟಾರ ಉತ್ಸವ ನಡೆದ ರಸ್ತೆಗಳು, ಬೀದಿಗಳು ಶೃಂಗಾರಗೊಂಡಿದ್ವು. ದಾರಿಯುದ್ದಕ್ಕೂ ಎತ್ತರದ ಕಮಾನುಗಳನ್ನ ಕಟ್ಟಿ ಅದರಲ್ಲಿ ವಿವಿಧ ಬಣ್ಣಗಳ ಆಕಾರದ ಮೊಸರಿನ ಗಡಿಗೆಗಳನ್ನ ಕಟ್ಟಲಾಯಿತು. ಅದರೊಂದಿಗೆ ಬಾಳೆಹಣ್ಣು, ಚಕ್ಕುಲಿ, ಉಂಡೆ ಮತ್ತಿತರ ಸಿಹಿ ಪದಾರ್ಥಗಳನ್ನ ಈ ಕಮಾನುಗಳಿಗೆ ತೂಗು ಹಾಕಲಾಗಿತ್ತು. ಮೆರವಣಿಗೆಯಲ್ಲಿ ಸಾಹಸಿ ಯುವಕರ ತಂಡ ಇದನ್ನ ಹೊಡೆದುಕೊಂಡು ಹೋದ್ರು. ವಿದ್ಯುತ್ ಬೆಳಕಿನ ಅಲಂಕಾರದಲ್ಲಿ ಈ ಗಡಿಗೆ ಒಡೆಯುವ ದೃಶ್ಯ ನೋಡುವುದೇ ಕಣ್ಣಿಗೆ ಹಬ್ಬವಾಗಿತ್ತು. ಇನ್ನು ಇದರೊಂದಿಗೆ ಕದ್ರಿಯಲ್ಲಿ ಶ್ರೀಕೃಷ್ಣ ಜನ್ಮ ಮಹೋತ್ಸವ ಸಮಿತಿ ಆಶ್ರಯದಲ್ಲಿ ಮೊಸರು ಕುಡಿಕೆ ಉತ್ಸವ ವೈವಿಧ್ಯ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಸಂಜೆ ಶ್ರೀ ಗೋಪಾಲಕೃಷ್ಣ ಮಠದಿಂದ ಭವ್ಯಾಲಂಕೃತ ಮಂಟಪದಲ್ಲಿ ಶ್ರೀಕೃಷ್ಣನ ಭಜನೆ, ವಿದ್ಯುತ್ ದೀಪಾಂಕೃತವಾದ ಸ್ತಬ್ಧ ಚಿತ್ರಗಳು, ವಾದ್ಯ ವೃಂದ, ದಾಂಡಿಯಾ ನೃತ್ಯ, ಚೆಂಡೆ, ಬೊಂಬೆ ಕುಣಿತಗಳು, ವಿವಿಧ ವೇಷಗಳು, ಆಕರ್ಷಕ ಸುಡುಮದ್ದುಗಳ ಪ್ರದರ್ಶನದೊಂದಿಗೆ ಮೆರವಣಿಗೆ ನಡೆಯಿತು. ಈ ಮೆರವಣಿಗೆ ಮೊಸರು ಕುಡಿಕೆ ತಂಡದೊಂದಿಗೆ ಹೊರಟು ಕದ್ರಿ ಕಮಳ ರಸ್ತೆ ಮಲ್ಲಿಕಟ್ಟೆ ಮೂಲಕ ಸಾಗಿ ಕದ್ರಿ ದೇವಸ್ಥಾನದ ರಾಜಾಂಗಣವನ್ನ ತಲುಪಿತು. ಈ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಪರಿಣಿತ ಸಾಹಸಿ ಯುವಕರ ತಂಡ ಗಡಿಗೆಗಳನ್ನ ಒಡೆಯುತ್ತಾ ಸಾಗಿ ಗಮನ ಸೆಳೆದ್ರು. ಸಾವಿರಾರು ಜನ ರಸ್ತೆ ಉದ್ದಕ್ಕೂ ನಿಂತು ಈ ಸಂಭ್ರಮಕ್ಕೆ ಸಾಕ್ಷಿಯಾದ್ರು. ನಾಗೇಶ್ ಕಾಫೂರು, ವಿ4 ನ್ಯೂಸ್ 24/7 ಮಂಗಳೂರು.